ಓಂ ನಮಃ ಶಿವಾಯ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ದಿವಸ ಇತಿಹಾಸ ಸಂಬಂಧಪಟ್ಟ ಎರಡನೇ ವಿಡಿಯೋ ಆಗಿದೆ. KRTET ಸಂಬಂಧಪಟ್ಟಂತೆ ವಿಡಿಯೋಗಳು ಬರ್ತಾ ಇವೆ. ಇತಿಹಾಸ ಕಾಲ, ಈ ವಿಡಿಯೋದಲ್ಲಿ ಇತಿಹಾಸ ಕಾಲ ಸಂಬಂಧಪಟ್ಟಂತೆ ನೋಡಿಕೊಳ್ಳೋಣ. ಹಾಗಾದರೆ ಇತಿಹಾಸದಲ್ಲಿ ನೋಡ್ರಿ, ಸಾಮಾನ್ಯವಾಗಿ ಇತಿಹಾಸವನ್ನು 3 ಪ್ರಧಾನ ಕಾಲವನ್ನಾಗಿ ವರ್ಗೀಕರಿಸಿಕೊಳ್ಳಬಹುದು. ಅವುಗಳೆಂದರೆ ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ ಎಂದು ವರ್ಗೀಕರಿಸಬಹುದು. ಇಂಪಾರ್ಟೆಂಟ್ ಅದ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಮುಂದೆ ಇದು ಹೇಳ್ತೀನಿ ಯಾವ ಥರ ಪ್ರಶ್ನೆ ಕೇಳ್ಬೋದು ಅನ್ನುವಂಥದ್ದು. ಕೊನೆ ತನಕ ವಿಡಿಯೋ ನೋಡ್ರಿ, ನಿಮಗೆ ಲೈಕ್ ಆಗ್ತದೆ ಅನ್ನುವಂಥ ವಿಡಿಯೋ ನಂಗೆ ಅನ್ನಿಸ್ತದೆ. ನೋಡ್ರಿ, ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸ ಕಾಲವೇ 99.9% ಕಾಲಾವಧಿಯನ್ನು ಒಳಗೊಂಡಿದೆ. ನಮ್ಮ ಇತಿಹಾಸವನ್ನು ನಾವು ಅಧ್ಯಯನಗೈದಾಗ ಇಷ್ಟು ಕಾಲ ಎಲ್ಲಿದಪ್ಪ ಅಂದ್ರೆ ಪ್ರಾಗೈತಿಹಾಸ ಕಾಲದೊಳಗೆ ಇದೆ. ಪ್ರಾಗೈತಿಹಾಸ ಕಾಲ ಅಂದರೆ ಏನು ನೋಡಿಲಿ, ಏನು ಹೇಳ್ತಾರಪ್ಪ ಅಂದ್ರೆ, ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲು ಬಳಸಲು ಮಾನದಂಡವೇ ಅಕ್ಷರ ಜ್ಞಾನವಾಗಿದೆ. ಈ ಅಕ್ಷರ ಜ್ಞಾನದ ಮೂಲಕ ಇದನ್ನು ವರ್ಗೀಕರಿಸಲಾಗಿದೆ. ಅಂದರೆ ಯಾವ ಯುಗದಲ್ಲಿ ಅಥವಾ ಯಾವ ಕಾಲದಲ್ಲಿ ಅಕ್ಷರ ಜ್ಞಾನವಿತ್ತು, ಅಕ್ಷರ ಜ್ಞಾನ ಇರಲಿಲ್ಲ, ಅಕ್ಷರ ಜ್ಞಾನವಿದ್ದರೂ ಓದಲಿಕ್ಕೆ ಬರ್ತಿದ್ದಿಲ್ಲ ಅನ್ನುವಂಥ ಕಾಲವನ್ನು ವಿಂಗಡಿಸಲಾಗಿದೆ. ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸ ಕಾಲ ಅಂತ ಕರಿತೀವಿ. ಉದಾಹರಣೆಗೆ ಶಿಲಾಯುಗಗಳು ಅಂತ ಬರ್ತಾವೆ. ಪ್ರಾಗೈತಿಹಾಸ ಕಾಲದಲ್ಲಿ ಅಕ್ಷರ ಜ್ಞಾನವೇ ಇರಲಿಲ್ಲ ಅನ್ನುವಂಥದ್ದು ನೆನಪಿಟ್ಕೋರಿ, ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನು ಬರ್ತದಪ್ಪ ಅಂದ್ರೆ, ಯಾವುದೊಂದು ಕಾಲದಲ್ಲಿ ಅಕ್ಷರ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ, ಅಕ್ಷರ ಜ್ಞಾನವಿದ್ದರೂ ಇವತ್ತಿನ ಕಾಲ ಅದನ್ನು ಓದಲಿಕ್ಕೆ ಸಾಧ್ಯನೇ ಆಗಿಲ್ಲ ಅನ್ನುವಂಥದ್ದು. ಆವಾಗ ಅಕ್ಷರ ಜ್ಞಾನ ಅಂದರೆ ಚಿತ್ರಲಿಪಿ ಇರಬಹುದು, ಹೌದಾ? ಅನೇಕ ಚಿತ್ರಲಿಪಿಗಳು ಅವರು ತಮ್ಮ ಭಾಷೆಗಳನ್ನು ವ್ಯಕ್ತಪಡಿಸುತ್ತಿರ್ಬೋದು. ಅದನ್ನು ಈ ಕಾಲದಲ್ಲಿ ಈಗ ಚೀನಾ ನಾಗರಿಕತೆಯಲ್ಲಿ ಬರ್ತೀವಿ, ಅಥವಾ ಈಜಿಪ್ಟ್ ನಾಗರಿಕತೆಯಲ್ಲಿ ಹೈರೋಗ್ಲಿಫಿಕ್ಸ್ ಅಂತ ಚಿತ್ರಲಿಪಿ ಇತ್ತು. ಅಲ್ಲಿ ಯಾವ ಸಂಕೇತಗಳು ಬಳಸ್ತಿದ್ರು ಅನ್ನೋದು ಕೆಲವೊಂದು ಓದಲಿಕ್ಕೆ ಸಾಧ್ಯವಿಲ್ಲ. ಗೆಸ್ ಮಾಡಬಹುದು ಹಂಗಿತ್ತಂತ, ಆದರೆ ನಿಖರವಾಗಿ ಓದಲಿಕ್ಕೆ ಸಾಧ್ಯ ಇಲ್ಲ. ಈ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರಿತೀವಿ. ಉದಾಹರಣೆಗೆ ಹರಪ್ಪ ನಾಗರಿಕತೆ ಕಾಲ. ಈ ಥರ ಪ್ರಶ್ನೆ ಕೇಳ್ಬೋದು. ಯಾವ ಥರ ಅಂದ್ರೆ, ಹರಪ್ಪ ನಾಗರಿಕತೆ ಕಾಲವು ಯಾವ ಇತಿಹಾಸದ ಕಾಲದಲ್ಲಿ ಬರುತ್ತದೆ? ಇತಿಹಾಸ ಕಾಲದಲ್ಲಿ ಬರುತ್ತದೆ ಅಂದಾಗ ನಾವು ಪ್ರಾಗೈತಿಹಾಸ ಇತಿಹಾಸ ಕಾಲ ಅಂತ ಬರಿಬೋದು, ಹೌದಾ? ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ಲಕ್ಷ ಇಟ್ಕೋಬೇಕು. ಏನಪ್ಪ ಅಂದ್ರೆ, ಪೂರ್ವಭಾವಿ ಇತಿಹಾಸ ಕಾಲದಲ್ಲಿ ಬರ್ತದ ಅನ್ನುವಂಥದ್ದು ಪ್ರಶ್ನೆ ಬರ್ಬೋದು. ಹರಪ್ಪ ನಾಗರಿಕತೆ ಕಾಲ ಯಾವ ಇತಿಹಾಸ ಕಾಲಘಟ್ಟದಲ್ಲಿ ಬರುತ್ತದೆ ಅನ್ನುವಂಥ. ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಏನಪ್ಪ ಅಂದ್ರೆ, ಅಕ್ಷರ ಜ್ಞಾನವಿದ್ದರೂ ಓದಲಿಕ್ಕೆ ಸಾಧ್ಯವಾಗದಿದ್ದರೆ ಅದು ಆ ಕಾಲಘಟ್ಟವನ್ನು ನಾವು ಹೇಳಿದೆ ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಮತ್ತೊಂದು ನೋಡ್ರಿ, ನೆಕ್ಸ್ಟ್, ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದೋ ಮತ್ತು ಅಕ್ಷರವರ್ಣಗಳನ್ನು ಇಂದು ಓದಲಾಗುವುದೋ ಆ ಕಾಲಘಟ್ಟವನ್ನು ಇತಿಹಾಸ ಕಾಲ ಅಂತ ಕರಿತೀವಿ. ಇಂಪಾರ್ಟೆಂಟ್ ಅದು ನೋಡ್ರಿ. ಅಕ್ಷರ ಜ್ಞಾನ ಇದ್ದರೂ ನಾವು ಇವತ್ತು ಓದುತ್ತೀವಿ, ಅಕ್ಷರ ಜ್ಞಾನ ಇದೆ ನಾವು ಓದುತ್ತೀವಿ, ಇತಿಹಾಸ ಕಾಲ. ಅಕ್ಷರವಿದ್ದರೂ ಓದಲಿಕ್ಕೆ ಸಾಧ್ಯವಿಲ್ಲ, ಇತಿಹಾಸ ಪೂರ್ವಭಾವಿ ಇತಿಹಾಸ ಕಾಲ. ಅಕ್ಷರ ಜ್ಞಾನವೂ ಇಲ್ಲ, ಅಕ್ಷರದ ಬಳಕೆನೇ ಇಲ್ಲ, ಆ ಕಾಲವನ್ನು ಏನಂತೀವಿ ಪ್ರಾಗೈತಿಹಾಸ ಕಾಲ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನದ ನೋಡ್ರಿ, ಇಲ್ಲಿ ಯಾವ ಥರ ಪ್ರಶ್ನೆ ಕೇಳಬಹುದು ಅನ್ನುವಂಥದ್ದು. ಮಾನವರ ಉಗಮ ಮತ್ತು ಬೆಳವಣಿಗೆ ಅನ್ನುವಂಥದ್ದು. ಮಾನವರ ಉಗಮ ಮತ್ತು ಬೆಳವಣಿಗೆ ಅನ್ನುವಂಥದ್ದು ಯಾವಾಗಾತು? ಭೂಮಿಯು 4600 ದಶಲಕ್ಷ ವರ್ಷಗಳ ಹಿಂದೆ ಹುಟ್ಟಿತ್ತು ಅನ್ನೋ ಅಂದಾಜದು ನೋಡ್ರಿ. 6,40
4600 ಅಂದರೆ 4600 ವರ್ಷ, ದಶಲಕ್ಷ, ಒಂದಲ್ಲ ಎರಡಲ್ಲ ಲಕ್ಷ ಅಲ್ಲ, ದಶಲಕ್ಷ ವರ್ಷಗಳ ಹಿಂದೆ ಹುಟ್ಟಿತ್ತು ಅನ್ನೋ ವಿಜ್ಞಾನಿ ಹೇಳ್ತಾರೆ. ಭೂಮಿ ಮೇಲೆ ಕಾಣಿಸಿಕೊಂಡ ಮೊದಲ ಜೀವಿಗಳೆಂದರೆ ಏಕಕೋಶಿ ಬ್ಯಾಕ್ಟೀರಿಯಾಗಳಾದ ಪ್ರೊಕ್ಯಾರಿಯೋಟ್ಗಳು. ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ರಿ ಏನಪ್ಪ ಅಂದ್ರೆ 25 ದಶಲಕ್ಷ ವರ್ಷಗಳ ಹಿಂದೆ ವಾನರಗಳ ವಿಕಾಸವಾಯಿತು. 25 ದಶಲಕ್ಷ ವರ್ಷಗಳ ನಂತರ ಅಥವಾ ಹಿಂದೆ 25 ದಶಲಕ್ಷ ವರ್ಷಗಳ ಹಿಂದೆ ವಾನರ ವಿಕಾಸವಾಯಿತು. 5 ದಶಲಕ್ಷ ವರ್ಷಗಳ ಹಿಂದೆ ದ್ವಿಪಾದಿಗಳು, 2 ಪಾದಗಳಿಂದ ನಡೆಯುವಂಥ ಪ್ರಾಣಿಗಳು. ಇಲ್ಲಿ ನೋಡ್ರಿ 5 ಲಕ್ಷ, ಹೌದಾ? ಇದು 5 ಲಕ್ಷ ಆಯಿತು. 5 ದಶಲಕ್ಷ ಅಂದರೆ ಇಷ್ಟು ಬರ್ತದೆ ನೋಡ್ರಿ, ಅಂದರೆ 50 ಲಕ್ಷ ಅಂತ. 5 ದಶಲಕ್ಷ ಅಂದರೆ 50 ಲಕ್ಷ. ಇಲ್ಲಿ ಒಂದು ಸೊನ್ನೆ ಕೊಟ್ರಿ, ಅಂದರೆ 250 ಲಕ್ಷ ಇಲ್ಲಿ ಬರ್ತದೆ ಇಷ್ಟು ಇಲ್ದಿದ್ದಕ್ಕೆ, ಹೌದಾ? 18 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸವಾಯಿತು. ಈ ಮಾನವನ ವಿಕಾಸ ಯಾವಾಗ ಆಯಿತು ಅನ್ನೋದ್ರೆ 18 ಲಕ್ಷ ವರ್ಷಗಳ ಹಿಂದೆ ಕೇಳಬಹುದು. ನೆಕ್ಸ್ಟ್ ನೋಡ್ರಿ, ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ಮೊಟ್ಟ ಮೊದಲು ಎಲ್ಲಿ ಕಾಣಿಸಿಕೊಂಡರು? ದಕ್ಷಿಣ ಆಫ್ರಿಕಾ ಖಂಡದಲ್ಲಿ ಅಥವಾ ದಕ್ಷಿಣ ಆಫ್ರಿಕಾ ಖಂಡದಲ್ಲಿ ಕಾಣಿಸಿಕೊಂಡರು ಅನ್ನುವಂಥದ್ದು. ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ. ಈ ವಾದವು ಇನ್ನು ಸಾಕಷ್ಟು ವಿಮರ್ಶೆಗೂ ಒಳಗಾಗಿದೆ. ಅಂದರೆ ಅಂದರೆ ಒಮ್ಮತ ಇಲ್ಲ ಅಂತ ಅದರ ಅರ್ಥ. ಓಕೆ, ಇಲ್ಲಿ ಇವತ್ತಿನ ಮುಂದಿನ ಅಭ್ಯಾಸದಲ್ಲಿ ನಾವು ಪ್ರಾಗತಿ ಇತಿಹಾಸ ಕಾಲದಲ್ಲಿ 3 ಹಂತಗಳನ್ನು ಕಾಣ್ತೀವಿ. ನೋಡ್ರಿ, ಇತಿಹಾಸ ಕಾಲದಲ್ಲಿ 3 ಡಿವೈಡೆಡ್ ಕಾಣ್ತೀವಿ. ಆನಂತರ ಪ್ರಾಗತಿ ಇತಿಹಾಸ ಕಾಲದಲ್ಲಿ ಮತ್ತು 3 ಡಿವೈಡೇಷನ್ ಮಾಡ್ತೀವಿ. ಏನಪ್ಪ ಅಂದ್ರೆ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ ಅಂತ ಅವಶ್ಯ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇವತ್ತು ಹಳೆ ಶಿಲಾಯುಗದ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ 2 ಪಾಯಿಂಟ್ಗಳು ಬರ್ತಾವೆ. ನೋಡ್ರಿ, ದೊಡ್ಡ ಶಿಲಾಯುಗ ಉಪಕರಣಗಳನ್ನು ಬೆನಚು ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು. ಇದು ಕೇಳಿರುವಂಥ ಪ್ರಶ್ನೆ. ಹಳೆಯ ಕಾಲದಲ್ಲಿ ಶಿಲಾ ಉಪಕರಣಗಳು ಯಾವ ಕಲ್ಲಿನಿಂದ ತಯಾರಿಸಿಕೊಳ್ಳುತ್ತಿದ್ದರು? ಬೆನಚು ಕಲ್ಲುಗಳಿಂದ. ಇಂಪಾರ್ಟೆಂಟು. ಮುಂದೆ ಹೋಗೋಣ್ರಿ. ಓಕೆ ನೋಡ್ರಿ, ಇಲ್ಲಿ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದನ್ನು ಕಲಿತರು. ಹಳೆ ಶಿಲಾಯುಗದೊಳಗೆ ಏನು ಮಾಡ್ರಪ್ಪ? ಆಹಾರಕ್ಕಾಗಿ ಮೀನು ಹಿಡಿಯುವುದನ್ನು, ಬೇಟೆಯಾಡೋದನ್ನು ಕಲಿತರು. ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಗಿದ್ದು ಎಲ್ಲಿ? ಕೇಳಿರುವಂಥ ಪ್ರಶ್ನೆ. ಬೆಂಕಿಯ ಪರಿಚಯವಾಗಿದ್ದು ಹಳೆ ಶಿಲಾಯುಗದಲ್ಲಿ. ಇಂಪಾರ್ಟೆಂಟು. ನೆಕ್ಸ್ಟ್, ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳೆಂದರೆ ಮಧ್ಯಪ್ರದೇಶದ ಬೇಲಾನ್ ಕಣಿವೆ, ಕರ್ನಾಟಕದ ಹಳೆ ಶಿಲಾಯುಗದ ಪ್ರದೇಶಗಳು ಯಾವುವು? ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶಗಳು ಅನ್ನುವಂಥದ್ದು. ಸಾಮಾನ್ಯವಾಗಿ ಹಳೆಯ ಶಿಲಾಯುಗದ ಕಾಲವನ್ನು 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ಗುರುತಿಸಲಾಗಿದೆ. ಹಾಗಾದರೆ ಇದರೊಳಗೆ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಇಲ್ಲಿ ಬೆಂಕಿಯ ಪರಿಚಯವಾಯಿತು ಮತ್ತು ಇಲ್ಲಿ ಬೆನಚು ಕಲ್ಲುಗಳಿಂದ ದೊಡ್ಡ ಶಿಲೆಗಳನ್ನು ಉಪಕರಣಗಳನ್ನು ತಯಾರು ಮಾಡಿಕೊಳ್ಳುತ್ತಿದ್ದರು. ಇಲ್ಲಿ ಹುಣಸಗಿ ಮತ್ತು ಬೈಚ್ಬಾಳ್ ಅನ್ನುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಮೀನು ಹಿಡಿಯೋದನ್ನು ಇಲ್ಲಿ ಕಲಿತಿರುವಂಥದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್. ಬೆಂಕಿ ಪರಿಚಯವಾಯಿತು ಎಲ್ಲಿ? ಕೇಳಿರೋ ಪ್ರಶ್ನೆ ಇದು. ನೆಕ್ಸ್ಟ್ ಹೋಗೋಣ ನೋಡ್ರಿ. ಮಧ್ಯಶಿಲಾಯುಗ ಅನ್ನುವಂಥದ್ದು. ಮಧ್ಯಶಿಲಾಯುಗದಲ್ಲಿ ಪ್ರಾಗತಿಹಾಸ ಮಾನವರ ಜೀವನದ ಕಾಲ್ಪನಿಕ ದೃಶ್ಯ. ಇದು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ. ಆದ್ದರಿಂದ ಇದನ್ನು ಮಧ್ಯಶಿಲಾಯುಗ ಅಂತ ಕರೀತಾರೆ. ಹಳೆ ಶಿಲಾಯುಗದ ಮತ್ತು
ನವಶಿಲಾಯುಗದ ಮಧ್ಯತೆಯನ್ನು ಮಧ್ಯಶಿಲಾಯುಗ ಕರೆದರು. ಈ ಕಾಲದಲ್ಲಿ ಮಾನವರು ದೊಡ್ಡ ದೊಡ್ಡ ಶಿಲೆಗಳು ಬದಲಾಗಿ ಕೌಶಲ್ಯಭರಿತ ಕಿರು ಶಿಲಾಯುಗಗಳನ್ನು ಬಳಸಲು ಆರಂಭಿಸಿದರು. ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಈಗ ನೋಡ್ರಿ ಸರ್, ಇದು ಏನಪ್ಪ ಅಂದ್ರೆ ಈ ಮಧ್ಯಶಿಲಾಯುಗವನ್ನು ಯಾವ ಕಾಲ ಅಂತ ಗುರುತಿಸಲಾಗುತ್ತದಪ್ಪ ಅಂದ್ರೆ ಸೂಕ್ಷ್ಮ ಶಿಲಾಯುಗ ಅಂತ ಕರೆಸಿಕೊಳ್ಳುತ್ತದೆ. ಇಂಪಾರ್ಟೆಂಟ್. ನವಶಿಲಾಯುಗ ಅಲ್ರಿ, ಕನ್ಫ್ಯೂಸ್ ಆಗಿ ನವಶಿಲಾಯುಗಗಳನ್ನು ನಾವು ಟಿಕ್ ಹಾಕಿ ಬರುವಂಥ ಸಾಧ್ಯತೆಗಳು ಇರ್ತಾವೆ. ಯಾಕಂದರೆ ನವಶಿಲಾಯುಗ ಸೂಕ್ಷ್ಮ ಶಿಲಾಯುಗ ಇಲ್ಲಿ ಏನಪ್ಪ ಅಂದ್ರೆ ಉಪಕರಣಗಳನ್ನು ಅತಿ ಚೂಪಾಗಿ ಬಳಸ್ತಿದ್ರು ಅನ್ನುವಂಥ ಕಲ್ಪನೆ ಮಾಡಿಕೊಂಡು ನಾವು ಬಳಸ್ತೀವಿ. ಆದರೆ ತಪ್ಪದು ಅನ್ನುವಂಥದ್ದು ನೋಡ್ರಿ. ಇಲ್ಲಿ ಇದೇನಪ್ಪ ಅಂದ್ರೆ ನಾನು ಈ ಒಂದು ಟೆಕ್ಸ್ಟ್ 6ನೇ ತರಗತಿಯ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ನಾನು ಇದು PDF ತಯಾರು ಮಾಡಿದ್ದೀನಿ. ಈ PDF ಮೂಲಕ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಯಾಕಂದರೆ ನಾಳೆ ನಾವು ಅಬ್ಜೆಕ್ಷನ್ ಹಾಕುವ ವೇಳೆಗೆ ಇವೆಲ್ಲ ಪಠ್ಯ ಪುಸ್ತಕಗಳನ್ನು ಏನು ಮಾಡಿ ಅನುಮತಿ ಮಾಡ್ತಾರೆ. ನಾವು ಬೇರೆ ಆಥರ್ ಬುಕ್ಗಳನ್ನು ರೆಫರ್ ಮಾಡಿದ್ರೆ ಅದು ಅನುಮತಿ ಕೊಡಲ್ಲ. ಅದಕ್ಕಾಗಿ ಟೆಕ್ಸ್ಟ್ ಬುಕ್ಗಳನ್ನು ಓದುವುದು ಮಹತ್ವದ್ದಾಗಿದೆ. ಹಾಗಾಗಿ ಟೆಕ್ಸ್ಟ್ ಬುಕ್ಗಳನ್ನು ಓದಿ ನೋಟ್ಸ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗುತ್ತದೆ. ಇಂಪಾರ್ಟೆಂಟ್. ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟಿತು. ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳನ್ನು ಆಹಾರಕ್ಕಾಗಿ ನಿರಂತರವಾಗಿ ಅಲೆದಾಡುತ್ತಿದ್ದರು. ಬಿಡುವಿನ ವೇಳೆಯಲ್ಲಿ ಬೀಡುಬಿಟ್ಟ ಸ್ಥಳಗಳಲ್ಲಿ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಚಿತ್ರಗಳನ್ನು ಎಲ್ಲಿ ಬಿಡಿಸುತ್ತಿದ್ದರು ಅಂದರೆ ಮಧ್ಯಶಿಲಾಯುಗದಲ್ಲಿ ಬಿಡಿಸುತ್ತಿದ್ದರು. ಮಧ್ಯಶಿಲಾಯುಗದಲ್ಲಿ ಅತಿ ಸೂಕ್ಷ್ಮ ಉಪಕರಣಗಳನ್ನು ಬಿಡಿಸ್ತಿದ್ರು. ಹಾಗಾಗಿ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ. ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲ್ಹೊದಿಕೆಗಳಾಗಿ ಬಳಸುತ್ತಿದ್ದರು. ಬೆಂಕಿ ಪರಿಚಯ ಚೆನ್ನಾಗಿ ಇದ್ದಿತು ಅನ್ನುವಂಥದ್ದು. ಇಲ್ಲಿ ಬೆಂಕಿ ಪರಿಚಯ ಭಾಳ ಚೆನ್ನಾಗಿ ಒಂದಿತ್ತು. ಪರಿಚಯವಾಗಿದೆ ಅಲ್ಲಿ ಹಳೆ ಶಿಲಾಯುಗ ಪರಿಚಯ ಆಗಿತ್ತು. ಇಲ್ಲಿ ಬೆಂಕಿಯ ಪರಿಚಯ ಚೆನ್ನಾಗಿದ್ದಿತ್ತು. ಅದನ್ನು ಹೆಂಗೆ ಕಾಪಾಡಿಕೊಳ್ಳೋದು, ಹೆಂಗೆ ಅದನ್ನು ನಾವು ಯೂಸ್ ಮಾಡಿಕೊಳ್ಳೋದು ಅನ್ನುವಂಥದ್ದು. ಈ ಕಾಲದ ನೆಲೆಗಳಲ್ಲಿ ಮಧ್ಯಪ್ರದೇಶದ ಭೀಮ್ ಬೆಟ್ ಮತ್ತು ಅಮ್ದಾರ್, ಕರ್ನಾಟಕದ ಬ್ರಹ್ಮಗಿರಿ ಮತ್ತು ಕನಗನಹಳ್ಳಿ ಅನ್ನುವಂಥದ್ದು ಇಂಪಾರ್ಟೆಂಟು. ಮಧ್ಯಶಿಲಾಯುಗದ ಕಾಲವು 12,000ಗಳಿಂದ 9,000 ವರ್ಷಗಳ ಇದ್ದಿತ್ತೆಂದು ತಿಳಿಯಲಾಗಿದೆ. ನವಶಿಲಾಯುಗ ಅನ್ನುವಂಥದ್ದು ಕೇಳಿರಲಿ. ನವಶಿಲಾಯುಗ ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರಿಂದ ಇವರಿಗೂ ತಮ್ಮ ಪಶುಗಳಿಗೂ ಆಗಾಗ ಆಹಾರ ಅಭಾವ ಸೃಷ್ಟಿಯಾಗುತ್ತಿತ್ತು. ಆದ್ದರಿಂದ ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು. ಅಂದರೆ ಕೃಷಿಯಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅನ್ನುವಂಥದ್ದು ನೆನಪಿಟ್ಕೋಬೇಕು. ನೆಕ್ಸ್ಟ್, ಮಧ್ಯಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಲ್ಲಿ ಕೃಷಿಗೆ ಆರಂಭಿಸಿದರು. ಕೇಳ್ತಾರ, ಕೃಷಿ ಆರಂಭವಾಗಿದ್ದು ಯಾವ ಶಿಲಾಯುಗದಲ್ಲಿ? ಇಂಪಾರ್ಟೆಂಟ್. ನವಶಿಲಾಯುಗದಲ್ಲಿ. ಕಾರಣ, ತಾವು ಸಾಕುತ್ತಿದ್ದ ಪ್ರಾಣಿಗಳಿಗೆ, ಪಶು ಪಕ್ಷಿಗಳಿಗೆ ಆಹಾರದ ಅಭಾವದ ಕಾರಣ ಅಲೆದಾಡಕ್ಕೆ ಆಗಲಿಲ್ಲ. ಅದಕ್ಕೆ ಅವರು ನದಿ ತೀರದಲ್ಲಿ ಕೃಷಿ ಮಾಡಲಿಕ್ಕೆ ಆರಂಭಿಸಿದರು. ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಪಶುಗಳಿಗೆ ಮೇವನ್ನು ಪೂರೈಸಿತು. ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ಷ್ಮ ಪ್ರದೇಶದಲ್ಲಿ ನೆಲೆಸಾರಂಭಿಸಿದರು. ಹೀಗೆ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬೆಳವಣಿಗೆ ಹೆಜ್ಜೆಯಾಯಿತು. ಕೃಷಿ ನೋಡ್ರಿ, ಕೃಷಿ ಮಾಡ್ತಿದ್ದಂದ್ರೆ ಅವ ಒಂದು ಪ್ರದೇಶದ ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ಅಲೆದಾಡುತ್ತಾ ಹೋಗ್ತಿರ್ಲಿಲ್ಲ. ಹಾಗಾಗಿ ಒಂದು ಕಡೆ ನೆಲೆ ನಿಂತು ಒಂದು ಸಂಸ್ಕೃತಿ ಬೆಳೆಯಿತು, ಆಚಾರ ವಿಚಾರ ಬೆಳೆಯಿತು. ಹಾಗಾಗಿ ಅಲ್ಲಿ ಒಂದು ನಾಗರಿಕತೆ ಹುಟ್ಟುಕೈತು. ಅಂದ್ರೆ ಮೊದಲ ಹೆಜ್ಜೆ ಯಾವುದಪ್ಪ ಅಂದ್ರೆ ಕೃಷಿ ನಾಗರಿಕತೆ ಬೆಳವಣಿಗೆ ಮೊದಲ ಹೆಜ್ಜೆಯಾಯಿತು. ನೆನಪಿಟ್ಕೊರೆ. ಭಾರತದ ಉಪಖಂಡದಲ್ಲಿ ಕೃಷಿಯು ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲದಲ್ಲಿ ಕಂಡು ಬಂದಿವೆ. ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಕಂಡು ಬಂದಿವೆ ಅನ್ನುವಂಥದ್ದು ನೆನಪಿಟ್ಟುಕೊರಿ. ಮತ್ತೊಂದು, ಇಲ್ಲಿ ನವಶಿಲಾಯುಗದಲ್ಲಿ ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯ ಮಡಿಕೆಗಳ ತಯಾರಿಕೆ ಸಾಧ್ಯ ಆಯಿತು. ಇಲ್ಲಿ ಮಡಿಕೆಗಳ ನಿರ್ಮಾಣವಾಯಿತು.
ಈ ಕಾಲದಲ್ಲಿ ಕಲ್ಲಿನ ಆಯುಧಗಳು ಚೆನ್ನಾಗಿ ಉಜ್ಜಿ ನಯನಗೊಳಿಸಿ ಆರಂಭಿಸಿದರು. ಇಂಪಾರ್ಟೆಂಟ್. ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನೆ ನೆಲೆಯಾಗಿತ್ತು. ಕೇಳ್ತವೆ. ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಯಾವ ಒಂದು ನೆಲೆಯು ಉತ್ಪಾದನಾ ನೆಲೆಯಾಗಿತ್ತು ಅನ್ನುವಂಥದ್ದು. ಬಳ್ಳಾರಿ ಎಂಬ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನೆಯೇ ನೆಲೆಯಾಗಿತ್ತು. ವಿಶೇಷವಾಗಿ ಕೈಗೊಡಲಿ ಮೂಲೆಗಳಿಂದ ತಯಾರಿಸಿದ ಆಯುಧಗಳು. ನೆಕ್ಸ್ಟ್ ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ ಮತ್ತು ಬುದಿಹಾಳ, ಹುಳ್ಳೂರು, ಪಿಕ್ಲಿಹಾಳ, ನರಸಿಂಹಪುರ, ಉತ್ತೂರು ಸಾಮಾನ್ಯ ಈ ಕಾಲದಲ್ಲಿ ಕಂಡುಬರುವಂಥದ್ದು ಅನ್ನುವಂಥದ್ದು. ಇದು 9,000ದಿಂದ 5,000ಗಳವರೆಗೆ ಗುರುತಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ಲೋಹಗಳ ಯುಗ ಅನ್ನುವಂಥದ್ದು. ಇಲ್ಲಿ ಲೋಹಗಳ ಯುಗ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು. ಮೊದಲು ಮಾನವರು ಬಳಸಿದ ಲೋಹ ಯಾವುದು? ಇಂಪಾರ್ಟೆಂಟ್. ಇದು ಕೇಳಿರುವಂಥ ಪ್ರಶ್ನೆ ಹಿಂದೆ ಸ್ಪರ್ಧಾತ್ಮಕದಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಎಲ್ಲ. ತಾಮ್ರ. ಮಾನವರು ಮೊದಲು ಬಳಸಿದ ಲೋಹ ತಾಮ್ರ. ಕಂಚು ಅಂದರೆ ಏನು ಕೇಳಿರುವಂಥ ಪ್ರಶ್ನೆ. ತವರು ಮತ್ತು ತಾಮ್ರಕ್ಕೆ ಏನಂತೀವಪ್ಪ ಅಂದ್ರೆ ಕಂಚು ಅಂತೀವಿ. ನೋಡ್ರಿ, ತ ಪ್ಲಸ್ ತಾ ಹಿಂಗೆ ಇಟ್ಕೊರಿ. ನಾವು ಹಿಂಗೆ ನೆನಪಿಡ್ಬೋದು. ತವರ ಪ್ಲಸ್ ತಾಮ್ರ ಇಚ್ಕಲ್ ಟು ಕಂಚು. ಹಿಂಗೆ ನೆನಪಿಟ್ಕೊರಿ, ಈಸಿ ಆಗ್ತದೆ ಅನ್ನುವಂಥದ್ದು. ತಾಮ್ರ ಮತ್ತು ತವರ ಸೇರಿ ಕಂಚು ಉತ್ಪಾದಿಸುವುದನ್ನು ಕಲಿತರು. ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರ ಲೋಹ ಅನ್ನುವಂಥದ್ದು. ಗಡುಸಾದರೂ ಗಟ್ಟಿಯಾಗಿರುವಂಥದ್ದು ಅನ್ನುವಂಥದ್ದು ಅರ್ಥ ಕೊಡ್ತದೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಯುಗ ಎಂದು ಕರೆಯುತ್ತಾರೆ. ಲೋಹ ಯುಗವನ್ನು ಯಾವ ಯುಗ ಅಂತ ಕರೀತಾರೆ? ತಾಮ್ರ ಮತ್ತು ಕಂಚಿನ ಯುಗ ಎಂದು ಕರೀತಾರೆ. ನೆನಪಿಟ್ಕೋರಿ. ಇದು 5,000 ವರ್ಷಗಳಿಂದೀಚೆ ಕಂಡು ಬರ್ತದೆ. ವ್ಯಾಪಾರ ವಹಿವಾಟ ಆರಂಭವಾದದ್ದು ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕ ಅಂತ ಬೃಹತ್ ಸಂಸ್ಕೃತಿಯ ತಲೆ ಎತ್ತಲು ಸಾಧ್ಯವಾಯಿತು. ಇದನ್ನು ಮೊದಲು ನಗರೀಕರಣವೆಂದು ಇತಿಹಾಸಕಾರರು ಗುರುತಿಸಿರುತ್ತಾರೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಯಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗಗಳ ಆಧಾರಗಳು ದೊರೆತಿವೆ. ಇದು ಇಂಪಾರ್ಟೆಂಟ್ ಇದೆ. ಸ್ವಲ್ಪ ಹಳ್ಳೂರು, ತಾಮ್ರದ ಬನಹಳ್ಳಿ, ಬ್ರಹ್ಮಗಿರಿ ಈ ಕಡೆ ಎಲ್ಲ ಕಡೆ ಇದು ಬರ್ತಾವೆ. ಏನಪ್ಪ, ಹಳ್ಳೂರು, ಬ್ರಹ್ಮಗಿರಿ ಈ ಕಡೆ ಸ್ವಲ್ಪ ಇದನ್ನು ನೋಟ್ ಮಾಡ್ಕೊರಿ. ಮತ್ತು ಸ್ವಲ್ಪ ಏನಪ್ಪ ಅಂದ್ರೆ ಹೆಚ್ಚು ಗಮನ ಇಟ್ಕೊರಿ. ನೆಕ್ಸ್ಟ್ ನೋಡ್ರಿ, ಏನಂದ್ರೆ ತಾಮ್ರ ಮತ್ತು ಕಂಚಿನ ಯುಗದಲ್ಲಿ ಅಂದರೆ ಲೋಹದ ಯುಗದಲ್ಲಿ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿರುವುದನ್ನು ಅವುಗಳ ಜೊತೆಗೆ ಶಿಲಾಯುಧಗಳು ಮುಂದುವರೆದವು. ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಯುಗ ಅಂತ ಕರೆಯಲಾಗುತ್ತದೆ. ಮುಂದುವರೆದವು ಜೊತೆಗೆ ಶಿಲಾಯುಧಗಳು ಮುಂದುವರೆದವು. ಇದರ ಪ್ರಮಾಣ ಅತ್ಯಲ್ಪ ಇದ್ರೂ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತ ಕರೀತಾರೆ. ಹೆಚ್ಚುವರಿ ಧಾನ್ಯಗಳನ್ನು ಅಗತ್ಯವಿರುವ ಪ್ರದೇಶಗಳಿಗೆ ಕಳುಹಿಸಿಕೊಡುವ ಮೂಲಕ ವ್ಯಾಪಾರ ವಹಿವಾಟ ಬೆಳೆಯಿತು. ಎಲ್ಲಿ ವ್ಯಾಪಾರ ವಹಿವಾಟ ಬೆಳೀತಪ್ಪ ಅಂದ್ರೆ ಲೋಹಯುಗದಲ್ಲಿ ವ್ಯಾಪಾರ ವಹಿವಾಟ ಬೆಳೆಯಿತು. ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪನಾಗ ಬೃಹತ್ ಸಂಸ್ಕೃತಿಯಲ್ಲಿ ಎತ್ತಲು ಕಾರಣವಾಯಿತು ಅನ್ನುವಂಥದ್ದು ಸಾಧ್ಯವಾಯಿತು. ಬ್ರಹ್ಮಗಿರಿ ಇದು ಓಕೆ. ಆಧಾರಗಳು ದೊರೆತಿವೆ. ಇದು ಮತ್ತೊಮ್ಮೆ ಇದಾಗಿತ್ತು. ಓಕೆ, ಇತಿಹಾಸಗಳು ಬರ್ತದೆ. ಕಬ್ಬಿನ ಓಕೆ, ತಾಮ್ರ ಕಲಿಸಿದ ಕಂಚಿನ ಹೆಚ್ಚಾಗಿರಲಿಲ್ಲ. ಇದನ್ನು ಮತ್ತೊಮ್ಮೆ ಟೈಪ್ ಮಾಡಲಾಗಿದೆ. ಓಕೆ ನೋಡ್ರಿ, ಮೊದಲು ನಗರೀಕರಣವೆಂದು ಇತಿಹಾಸ ಗುರುತಿಸುತ್ತಾರೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ಕರ್ನಾಟಕದ ಹಳ್ಳೂರು ಮತ್ತು ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಯಲ್ಲಿ ತಾಮ್ರ ಮತ್ತು ಕಂಚಿನ ಯುಗದ ಆಧಾರಗಳು ದೊರೆತಿವೆ. ನೆಕ್ಸ್ಟ್ ಬರೋದು ಕಬ್ಬಿನ ಯುಗ, ಕಬ್ಬಿನ ಶಿಲಾಯುಗ. ಕಬ್ಬಿನ ಅತ್ಯಂತ ಗಡುಸಾದ ಲೋಹ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು. ಕಬ್ಬಿಣವು ನೋಡ್ರಿ, ದಕ್ಷಿಣ ಭಾರತದ ತಾಮ್ರಕ್ಕೆ ಮೊದಲು ಅಂದರೆ ದಕ್ಷಿಣ ಭಾರತದಲ್ಲಿ ಮೊದಲು ತಾಮ್ರ ಬರಲಿಲ್ಲ, ಕಬ್ಬಿನ ಬಳಕೆಯಲ್ಲಿತ್ತು. ಉತ್ತರ ಭಾರತದಲ್ಲಿ ಶಿಲಾಯುಗದಲ್ಲಿ ಮೊದಲು ತಾಮ್ರ ಎಲ್ಲರ ಪರಿಚಯ ಇತ್ತು. ಆದರೆ ದಕ್ಷಿಣ ಭಾರತದಲ್ಲಿ ಕಬ್ಬಿನ ಪರಿಚಯ, ತಾಮ್ರ ಪರಿಚಯ ಇದ್ರೂ ಕಬ್ಬಿನ ಏನಪ್ಪ ಅಂದ್ರೆ ಆಯುಧಗಳು ಚಾಲ್ತಿಯಲ್ಲಿದ್ದು ಅನ್ನೋಂಥದ್ದು. ಕಬ್ಬಿಣವು
3500 ವರ್ಷಗಳ ಹಿಂದೆಯೇ 3500 ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆ ಬಂದಿತ್ತು ಅನ್ನುವಂಥದ್ದು. ಈ ಕಾಲವನ್ನು ಈಸ್ ಇಂಪಾರ್ಟೆಂಟ್ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ. ಇಂಪಾರ್ಟೆಂಟ್ ಇದು ನೋಡ್ರಿ, ಇದು ಕೇಳಿರುವಂಥ ಪ್ರಶ್ನೆ. ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ. ಯಾವ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ? ಕಬ್ಬಿನ ಶಿಲಾಯುಗವನ್ನು. ಕಾರಣ ಏನಪ್ಪ ಅಂದ್ರೆ ಬೃಹತ್ ಶಿಲಾ ಬೃಹತ್ ಶಿಲಾ ಸಂಸ್ಕೃತಿಯ ಸಮಾಧಿಗಳಲ್ಲಿ ಶವದ ಕೋಣೆಯ ಸುತ್ತಲೂ ಕಲ್ಲು ವೃತ್ತಗಳನ್ನು ನಿರ್ಮಿಸಲಾಗುತ್ತಿತ್ತು. ಈ ಕಾಲದೊಳಗೆ ಶವದ ಕೋಣೆಗಳಲ್ಲಿ ಕಪ್ಪು ಮತ್ತು ಕೆಂಪು ವರ್ಣದ ಮಡಿಕೆಗಳನ್ನು ಸಾಮಾನ್ಯವಾಗಿ ಕಂಡುಬರುತ್ತವೆ. ಈ ಸಮಾಧಿಗಳಲ್ಲೂ ಕರ್ನಾಟಕದಲ್ಲಿ ಜನಸಾಮಾನ್ಯರು ಪಾಂಡವರ ಗುಡಿ ಮಣೆ ಅಥವಾ ಮೌರ್ಯರ ಕಲ್ಲು ಅಂತ ಕರೀತಾರೆ. ಅದನ್ನು ಈ ಕಲ್ಲುಗಳನ್ನು ಏನು ಕರೀತಾರಪ್ಪ? ಪಾಂಡವರ ಗುಡಿ ಅಂತ ಕರೀತಾರೆ ಅಥವಾ ಮಣೆ ಅಂತ ಕರೀತಾರೆ. ಮತ್ತು ಮೌರ್ಯರ ಕಲ್ಲು ಅಂತ ಕರೀತಾರೆ ಕರ್ನಾಟಕದಲ್ಲಿ, ನೆನಪಿಟ್ಕೋರಿ. ನೆಕ್ಸ್ಟ್, ಹೆಚ್ಚುವರಿ ಉತ್ಪಾದನೆಯನ್ನು ಸ್ವಲ್ಪ ಏನು ನೋಡ್ರಿ. ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಬುದ್ಧವಾಗಿ 2600 ವರ್ಷಗಳ ಹಿಂದೆ ಉದಯವಾಯಿತು. ಅವುಗಳೇ ಗಣರಾಜ್ಯಗಳು ಆದವು. ಹೆಚ್ಚುವರಿ ಉತ್ಪಾದನೆ ನಿಯಂತ್ರಿಸುವ ಪ್ರಬುದ್ಧ ವರ್ಗ ಅಂದರೆ ಕೃಷಿಯ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಉತ್ಪಾದನೆ ನಿಯಂತ್ರಿಸಲು ವರ್ಗ ಹುಟ್ಟಿಕೊಯ್ತು. ಗಣರಾಜ್ಯಗಳಾದವು. ಅನಂತರ ಇವು ಮೌರ್ಯ ಸಾಮ್ರಾಜ್ಯಗಳು. ನಂತರ ಏನಪ್ಪ ಅಂದ್ರೆ ನಂದ ಮತ್ತು ಮೌರ್ಯ ಸಾಮ್ರಾಜ್ಯಗಳು ಪ್ರಬುದ್ಧವಾಣಕ್ಕೆ ಬಂದವು. ಕಬ್ಬಿನ ಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ, ಬ್ರಹ್ಮಗಿರಿ, ಹಿರೇಬೇನಕಲ್ಲು, ಕೊಪ್ಪ, ಹೆಗ್ಗಡಹಳ್ಳಿ, ಟಿ ನರಸಿಂಹಪುರ ಮತ್ತು ಜೇಡಿಗೇನಹಳ್ಳಿ, ಸಾವನದುರ್ಗ, ಹತ್ರಿದುರ್ಗ, ಪಾಂಡವರ ದಿನ್ನೆ ಮೊದಲಾದವುಗಳು ಅನ್ನೋದು ನೆನಪಿಟ್ಕೊಳ್ಳುವಂಥದ್ದು. ಅಷ್ಟೇ ನೆನಪಿಲ್ಲ. ಓಕೆ, ಇದು ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಪ್ರಾಚೀನ ನಾಗರಿಕತೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅದು ವಿಡಿಯೋ ಮಾಡೋಣ. ಇಲ್ಲಿ ನಾವು ಓಕೆ, ಈ ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ, ಅದು ಸ್ವಲ್ಪ ನೋಟ್ ಮಾಡ್ಕೊರಿ. ಮುಂದೆ ಈ ವಿಡಿಯೋ ನಿಮಗೆ ಲೈಕ್ ಆದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ, ಫ್ರೀ ಕ್ಲಾಸ್ ಕೊಡ್ತಾ ಇರ್ತೀವಿ. ನೀವು ಈ ಒಂದು ವಿಡಿಯೋನ 2 ಸಲ ನೋಡಿದರೆ ಅನುಕೂಲ ಆಗ್ತದೆ. ಒಂದು ಸಲ ನೋಡಿದರೆ 50-70% ನಿಮ್ಮ ತಲೆ ಉಳಿಯುತ್ತದೆ. ನಂತರ ಅದನ್ನು ವಿಡಿಯೋ ಮತ್ತೆ ನೋಡಿದರೆ ಅನುಕೂಲ ಆಗುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.